ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ಗೃಹೋಪಯೋಗಿ ವಸ್ತುಗಳನ್ನ ಹಾಗೂ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕು, ಪ್ರತಿಯೊಂದು ಕೂಡ ಕ್ವಾಲಿಟಿಯಲ್ಲಿ 100% ಪಕ್ಕಾ ಇರಬೇಕು ಅಂತ ಯೋಚನೆ ಮಾಡೋರಿಗಾಗಿ ಪುತ್ತೂರಿನಲ್ಲಿರುವಂತಹ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ಸ್ ಮಳಿಗೆ ಶೇಟ್ ಎಲೆಕ್ಟ್ರಾನಿಕ್ಸ್ ಆಫರ್ ಅನ್ನ ಮುಂದಿಟ್ಟಿದೆ. ಇದು ಅಂತಿಂತ ಆಫರ್ ಅಲ್ಲ, ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಹಾಗೂ ಬೆಸ್ಟ್ ಆಫರ್. ನೀವು ಇದೀಗ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸುದಿನದಲ್ಲಿ ಮನೆಗೆ ಹೊಸ ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ರೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಡಬಲ್ ಆಗುತ್ತೆ ಅಲ್ವಾ? ಹಾಗಾಗಿಯೇ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿರುವಂತಹ ಪ್ರತಿಯೊಂದು ಕ್ವಾಲಿಟಿ ಐಟಮ್ಗಳ ಮೇಲೆ ಕೂಡ ಸ್ಪೆಷಲ್ ಆಗಿರುವಂಥ ಆಫರನ್ನು ಇಟ್ಟಿದ್ದಾರೆ. ಟಿವಿ, AC, ಫ್ರಿಡ್ಜ್, CCTV, ಕೂಲರ್, ಫ್ಯಾನ್ ಹೀಗೆ ಪ್ರತಿಯೊಂದು ಐಟಮ್ಗಳ ಮೇಲೆ ಕೂಡ ಗೃಹೋಪಯೋಗಿ ವಸ್ತುಗಳ ಮೇಲೆ ಆಫರನ್ನು ಇಟ್ಟಿದ್ದಾರೆ. ಎಷ್ಟೊಂದು ಕಡಿಮೆ ಬೆಲೆಗೆ ಐಟಮ್ಗಳು ಸಿಗ್ತಾ ಇದೆ, ನೀವು ಎಷ್ಟು ರೂಪಾಯಿಯನ್ನು ಸೇವ್ ಮಾಡ್ಬೋದು, ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಶೇಟ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ರೆ ಪ್ರೀತಿಯ ಗ್ರಾಹಕರಿಗಾಗಿ 10 ಹೊಸತನಗಳನ್ನ, ಹೊಸ ಆಫರ್ಗಳನ್ನ ಪರಿಚಯಿಸಿದಂತಹ ಹೆಮ್ಮೆಯ ಸಂಸ್ಥೆ. ಇದೀಗ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಸ್ಪೆಷಲ್ ಆಗಿರುವಂತಹ ಆಫರ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನೀವು ಇದರ ಸದುಪಯೋಗವನ್ನ ಪಡ್ಕೊಳ್ಳೇಬೇಕು. ನಾನು ನಿಮ್ಗೆ ಇಲ್ಲಿರುವಂತಹ ಐಟಮ್ಗಳ ರೇಟ್ ಆಫರ್ ನಲ್ಲಿ ನಿಮ್ಗೆ ಹೇಗೆ ಸಿಗ್ತಾ ಇದೆ ಅನ್ನೋದನ್ನ ತೋರಿಸ್ತೀನಿ. ನಾವು ಇವಾಗ ಫ್ರಿಡ್ಜ್ ಇಂದ ಶುರು ಮಾಡೋಣ. ನಾನು ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ನೀವು ಗೋಡ್ರೇಜ್ ಕಂಪನಿಯ ಫ್ರಿಡ್ಜ್ ಅನ್ನ ನೋಡ್ತಾ ಇದ್ದೀರಾ. ಇದು ರೇಟ್ MRP ಬಂದ್ಬಿಟ್ಟು 57,400 ರೂಪಾಯಿ ಇದೆ. ಬಟ್ ಇದು ನಿಮಗೆ 40,999ಕ್ಕೆ ಸಿಗ್ತಾ ಇದೆ. ಅಂದ್ರೆ ನೀವು 16,500 ರೂಪಾಯಿಯನ್ನ ಸೇವ್ ಮಾಡಿದಾಗ ಆಗುತ್ತೆ. ಇಂಥ ಆಫರ್ ಬೇರೆ ಎಲ್ಲೂ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಮುಂದೆ ಬಂದ್ರಿ ಅಂತ ಹೇಳಿದ್ರೆ ಈ ಫ್ರಿಡ್ಜ್ ರೇಟ್ ಕೂಡ, ಇದು ಸ್ಯಾಮ್ಸಂಗ್ ನವರ ಫ್ರಿಡ್ಜ್, ನಿಮಗೆ ಇದರಲ್ಲಿ 14,000ವನ್ನ ಉಳಿತಾಯ ಮಾಡುವಂತ ಅವಕಾಶ ಇದೆ. 56,990 ರೂಪಾಯಿ. ಇದು ನಿಮಗೆ ಸಿಗ್ತಾ ಇರುವಂತದ್ದು 42,990 ರೂಪಾಯಿಗೆ. ಅಂದ್ರೆ 14,000 ರೂಪಾಯಿಯನ್ನ ನೀವು ಸೇವ್ ಮಾಡಿದಾಗೆ ಆಗುತ್ತೆ. ಹಾಗೇನೆ ಇಲ್ಲಿರುವಂತ ಎಲ್ಲಾ ಕಂಪನಿಗಳು, ಬ್ರಾಂಡೆಡ್ ಆಗಿರುವಂತಹ ಕಂಪನಿಯ ಫ್ರಿಡ್ಜ್ ಗಳನ್ನೇ ನೀವಿಲ್ಲಿ ನೋಡ್ತಾ ಇರುವಂತದ್ದು. ಇವೆಲ್ಲದರ ಮೇಲೆ ಕೂಡ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಆಗಿರುವಂತಹ ಆಫರ್ ಅನ್ನ ಹಾಕಿದ್ದಾರೆ. ಹಾಗೇನೆ ಮುಂದೆ ನಾವು ಬಂದ್ವಿ ಅಂತ ಹೇಳಿದ್ರೆ ವರ್ಲ್ಪೂಲ್ ನವರ ಕಂಪನಿಯ ಫ್ರಿಡ್ಜ್ ಅನ್ನ ನೋಡ್ತಾ ಇದ್ರಿ. ಇದರಲ್ಲಿ ನಿಮ್ಗೆ 11,050 ರೂಪಾಯಿ ಸೇವ್ ಆಗುತ್ತೆ. 56,950 ರೂಪಾಯಿ. ಬಟ್ ನಿಮಗೆ ಸಿಗ್ತಾ ಇರುವಂತದ್ದು 45,900 ರೂಪಾಯಿ. 11,050 ರೂಪಾಯಿಯನ್ನ ಉಳಿತಾಯ ಮಾಡ್ತೀರಾ. ಹಾಗೇನೆ ಹೈಯರ್ ಅವರ ಫ್ರಿಡ್ಜ್ ನ ನೋಡ್ತಾ ಇದ್ದೀರಿ. ಇದನ್ನು ಕೂಡ ನೋಡ್ಬೋದು ನೀವು. 15,590 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಈ ಫ್ರಿಡ್ಜ್ ರೇಟ್ 54,490. ಆದರೆ ಆಫರ್ ಪ್ರೈಸ್ ನಲ್ಲಿ 38,900 ರೂಪಾಯಿ. ಬಟ್ ನೀವು ಉಳಿತಾಯ ಮಾಡ್ತಾ ಇರುವಂತದ್ದು 15,590 ರೂಪಾಯಿ. ಇದಕ್ಕೆ ಹೇಳಿರುವಂತದ್ದು ಇಲ್ಲಿರುವಂತಹ ಪ್ರತಿಯೊಂದು ವಾಷಿಂಗ್ ಮಿಷಿನ್ ಮೇಲೆ ಕೂಡ ಸ್ಪೆಷಲ್ ಆಗಿರುವಂತಹ ಆಫರ್ ಅನ್ನ ಹಾಕಿದ್ದಾರೆ. ಕ್ವಿಕ್ ಆಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ಯಾಮ್ಸಂಗ್ ಕಂಪನಿಯ ವಾಷಿಂಗ್ ಮಿಷಿನ್ ಇದು. 11 kg ಕೆಪಾಸಿಟಿ ಇದೆ. ಇದು ನಿಮಗೆ MRP ರೇಟ್ 67,990 ರೂಪಾಯಿ. ಆದ್ರೆ ನಿಮಗೆ ಸಿಗ್ತಾ ಇರುವಂತದ್ದು 48,900 ರೂಪಾಯಿ. ಅಂದ್ರೆ ನಿಮಗೆ 19,090 ರೂಪಾಯಿಯನ್ನ ನೀವು ಸೇವ್ ಮಾಡ್ತೀರಾ. ನಾರ್ಮಲ್ ಆಗಿ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ 67,990 ರೂಪಾಯಿ ಕೊಡ್ಲೇಬೇಕು. ಬಟ್ ಇವಾಗ ಬಂದು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ 19,090 ರೂಪಾಯಿ ನೀವು ಸೇವ್ ಮಾಡ್ತೀರಾ. ಇಂಥ ಆಫರ್ ಎಲ್ಲಿ ಕೊಡ್ತಾರೆ ಅಲ್ವಾ? ಖಂಡಿತವಾಗ್ಲೂ ಈಗ ವಿಸಿಟ್ ಮಾಡಲೇಬೇಕು. ಹಾಗೆಯೇ ಗೋಡ್ರೇಜ್ ಕಂಪನಿಯ ವಾಷಿಂಗ್ ಮಿಷಿನ್ ಅನ್ನ ನೋಡಬಹುದು ನೀವು. ಇದು 7 kg ಕೆಪಾಸಿಟಿ ಇರುವಂತದ್ದು. ಇದರಲ್ಲಿ ನೀವು 16,000 ರೂಪಾಯಿಯನ್ನ ಸೇವ್ ಮಾಡ್ತೀರಾ. 47,500 ರೂಪಾಯಿ MRP. ಆದ್ರೆ ನಿಮಗೆ ಸಿಗ್ತಾ ಇರುವಂತದ್ದು 31,500 ರೂಪಾಯಿಗೆ. ಅಂದ್ರೆ ನೀವು 16,000 ರೂಪಾಯಿಯನ್ನ ಸೇವ್ ಮಾಡ್ತಾ ಇದ್ದೀರಿ. ಹಾಗೇನೆ ನೀವು ಮುಂದೆ ಬಂದ್ರಿ ಅಂತ ಹೇಳಿದ್ರೆ ಬೋಸ್ಕೋ ಕಂಪನಿಯ ವಾಷಿಂಗ್ ಮಿಷಿನ್ ಇದು. ಇದು ನಿಮಗೆ 11 kg ಕೆಪಾಸಿಟಿ ಇರುವಂತದ್ದು. ಇದರಲ್ಲಿ ನಿಮಗೆ 76,590 ರೂಪಾಯಿ MRP ಇದೆ. ಆದ್ರೆ ನಿಮಗೆ ಆಫರ್ ನಲ್ಲಿ ಸಿಗ್ತಾ ಇರುವಂತದ್ದು 59,900 ರೂಪಾಯಿಗೆ. ಅಂದ್ರೆ ನೀವು 16,690 ರೂಪಾಯಿಯನ್ನ ಸೇವ್ ಮಾಡ್ತಾ ಇದ್ದೀರಿ. 1,000 2,000 ಖಂಡಿತವಾಗ್ಲೂ ಅಲ್ಲ, 10,000 15,000ದವರೆಗೆ ಸೇವ್ ಮಾಡುವಂತ ಅವಕಾಶವನ್ನ ಶೇಟ್ ಎಲೆಕ್ಟ್ರಾನಿಕ್ಸ್ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಫರ್ ನಲ್ಲಿ ಕೊಡ್ತಾ ಇರುವಂತದ್ದು. ಮಿಸ್ ಮಾಡದೆ ವಿಸಿಟ್ ಮಾಡಿ. ಹಾಗೇನೆ ಹೈಯರ್ ಕಂಪನಿಯ ವಾಷಿಂಗ್ ಮಿಷಿನ್ ಇದೆ. ಇದು ನಿಮಗೆ 21,800 MRP ಇದೆ. ಬಟ್ ನಿಮಗೆ ಆಫರ್ ಪ್ರೈಸ್ ನಲ್ಲಿ ಇಲ್ಲಿ 17,500 ರೂಪಾಯಿ ಹಾಕಿದ್ದಾರೆ. ಅಂದ್ರೆ ನಿಮಗೆ 4,500 ರೂಪಾಯಿವರೆಗೆ ಸೇವಿಂಗ್ ಇದೆ. ಇದರ MRP ಬಂದ್ಬಿಟ್ಟು ನಿಮಗೆ 17,500 ರೂಪಾಯಿ. ಇದು 9 kg ಕೆಪಾಸಿಟಿ ಇರುವಂತಹ ವಾಷಿಂಗ್ ಮಿಷಿನ್. ಹಾಗೇನೆ ಸೈಜ್ ನಲ್ಲಿ ಸ್ವಲ್ಪ ಸಣ್ಣದಾಗಿರುವಂತಹ ಫ್ರಿಡ್ಜ್ ಬೇಕು ಅಂತ ಯೋಚನೆ ಮಾಡೋರಿಗೆ ಕೂಡ ಸ್ಪೆಷಲ್ ಆಗಿರುವಂತಹ ಆಫರ್ ನಲ್ಲಿ ಸಿಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು ಗೋಡ್ರೇಜ್ ಕಂಪನಿಯ ಫ್ರಿಡ್ಜ್ ಹೇಗಿದೆ ನೋಡಿ, ಸೂಪರ್ ಆಗಿದೆ. ಇದರ ರೇಟ್ ನೋಡಿ
24,590 MRP. ಆದರೆ ನಿಮಗೆ ಇವಾಗ ಇದು ಆಫರ್ನಲ್ಲಿ 19,990ಕ್ಕೆ ಸಿಗ್ತಾ ಇದೆ. ಅಂದರೆ 4,600 ರೂಪಾಯಿ ನೀವು ಸೇವ್ ಮಾಡ್ದಂಗೆ ಆಗುತ್ತೆ. ಲಾಯ್ಡ್ ಕಂಪನಿಯ ಫ್ರಿಜ್ಜನ್ನು ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿ ನೀವು 8,000 ರೂಪಾಯಿಯನ್ನು ಸೇವ್ ಮಾಡ್ದಂಗೆ ಆಗುತ್ತೆ. 24,490 ರೂಪಾಯಿ ಇದೆ. ಬಟ್ ಇದು ನಿಮಗೆ ಸಿಗ್ತಾ ಇರುವಂಥದ್ದು 19,490 ರೂಪಾಯಿಗೆ. ಅಂದರೆ 8,000 ರೂಪಾಯಿಯನ್ನು ನೀವು ಈ ಫ್ರಿಡ್ಜ್ ಪರ್ಚೇಸ್ ಮಾಡಿದರೆ ಸೇವ್ ಮಾಡ್ಕೊಳ್ಬೋದಾಗಿದೆ. BPL ಕಂಪನಿಯ ಫ್ರಿಡ್ಜ್ ನೋಡಿ, ಎಲ್ಲವೂ ಕೂಡ ಬ್ರ್ಯಾಂಡೆಡ್ ಕಂಪನಿಯ ಫ್ರಿಡ್ಜ್ಗಳೇ ಇಲ್ಲಿರೋವಂಥದ್ದು. ಇದರಲ್ಲಿ ನೀವು 5,100 ರೂಪಾಯಿಯನ್ನು ಸೇವ್ ಮಾಡ್ಬೋದು. 24,000 ರೂಪಾಯಿ ಇದೆ, ಬಟ್ ಈಗ ಆಫರ್ನಲ್ಲಿ ನಿಮಗೆ 18,900 ರೂಪಾಯಿಗೆ ಸಿಗ್ತಾ ಇದೆ. ಮಿಕ್ಸಿಯ ಮೇಲೆ ಕೂಡ ಬಿಗ್ಗೆಸ್ಟ್ ಆಫರನ್ನು ಹಾಕಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಬಟರ್ಫ್ಲೈ ಕಂಪನಿಯ ಮಿಕ್ಸಿ. ಇದರ ರೇಟ್ 11,814 ರೂಪಾಯಿ ಇದೆ. ಬಟ್ ನಿಮಗೆ ಆಫರ್ನಲ್ಲಿ ಇದು 6,990 ರೂಪಾಯಿಗೆ ಸಿಗ್ತಾ ಇದೆ. ಅಂದರೆ ನೀವು ಟೋಟಲ್ ಆಗಿ 4,824 ರೂಪಾಯಿ ಸೇವ್ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ನೀವು ಮುಂದೆ ಬಂದ್ರಿ ಅಂತ ಹೇಳಿದರೆ ಇಲ್ಲಿ ನೋಡಿ, ಸುಜಾತ ಕಂಪನಿಯ ಮಿಕ್ಸಿ ಇದೆ. MRP ರುಪೀಸ್ ಇದರಲ್ಲಿ 10,890 ರೂಪಾಯಿ ಇದೆ. ಬಟ್ ಇದು ನಿಮಗೆ ಆಫರ್ನಲ್ಲಿ 7,990 ರೂಪಾಯಿಗೆ ಸಿಗ್ತಾ ಇದೆ. ಅಂದರೆ ನೀವು 2,990 ರೂಪಾಯಿ ಸೇವ್ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ಸುಜಾತದವರ ಇನ್ನೊಂದು ಮಾಡೆಲ್ನಲ್ಲಿರುವಂತಹ ಮಿಕ್ಸಿಯನ್ನು ನೋಡ್ತಾ ಇದ್ದೀರಿ. ಇದು ನಿಮಗೆ 11,430 ರೂಪಾಯಿ MRP ಇದೆ. ಆದರೆ ನಿಮಗೆ ಆಫರ್ನಲ್ಲಿ ಇದೀಗ 7,490 ರೂಪಾಯಿಗೆ ಸಿಗ್ತಾ ಇದೆ. ಅಂದರೆ 3,940 ರೂಪಾಯಿ ನೀವು ಈ ಮಿಕ್ಸಿ ಪರ್ಚೇಸ್ ಮಾಡಿದರೆ ಸೇವ್ ಮಾಡ್ತೀರಾ. ಬಟರ್ಫ್ಲೈ, ಪ್ರೀತಿ, ಸುಜಾತ ಹೀಗೆ ಬ್ರ್ಯಾಂಡೆಡ್ ಆಗಿರುವಂಥ ಕಂಪನಿಯ ಮಿಕ್ಸಿಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಎಲ್ಲವೂ ಕೂಡ ಸ್ಪೆಷಲ್ ಆಗಿರುವಂಥ ಆಫರ್ನಲ್ಲಿ ಸಿಗ್ತಾ ಇದೆ. 2,500, 3,000, 4,000, 5,000 ಈ ರೇಂಜ್ನಲ್ಲೇ ಸಿಗ್ತಾ ಇರುವಂಥದ್ದು ಇಲ್ಲಿರುವಂಥ ಮಿಕ್ಸಿಗಳು. ಎಲ್ಲ ರೀತಿಯ ಮಿಕ್ಸಿ ಕೂಡ ಇದೆ. ಮಿಸ್ ಮಾಡದೆ ಮಿಕ್ಸಿ ಕೂಡ ಪರ್ಚೇಸ್ ಮಾಡೋದಕ್ಕೆ ಶೇಟ್ ಎಲೆಕ್ಟ್ರಾನಿಕ್ಸ್ಗೆ ವಿಸಿಟ್ ಮಾಡಿ. ಶಾಪ್ಗಳಲ್ಲಿ ಯೂಸ್ ಮಾಡೋದಕ್ಕೆ ಬೇಕಾಗುವಂಥ ಬಿಸಿ ಕೂಲರ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಹೈಯರ್ ಕಂಪನಿಯ ಬಿಸಿ ಕೂಲರ್ ಅನ್ನ ನೀವು ನೋಡ್ತಾ ಇದ್ರಿ. ಇದರ ರೇಟನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ MRP 53,990 ರೂಪಾಯಿ ಇದೆ. ಬಟ್ ನಿಮಗೆ ಇದು 35,900 ರೂಪಾಯಿಗೆ ಸಿಗ್ತಾ ಇದೆ. ಅಂದರೆ ನೀವು ಬರೋಬ್ಬರಿ 17,090 ರೂಪಾಯಿ ಸೇವ್ ಮಾಡ್ದಂಗೆ ಆಗುತ್ತೆ. ಹಾಗೇನೆ ದೊಡ್ಡ ಸೈಜ್ ನಲ್ಲಿರುವಂತಹ ಬಿಸಿ ಕೂಲರ್ ಅನ್ನ ನೋಡ್ತಾ ಇದ್ದೀರಿ. ಇದರಲ್ಲಿ ನೋಡಿ, ನೀವು ಬರೋಬ್ಬರಿ 21,390 ರೂಪಾಯಿಯನ್ನ ಸೇವ್ ಮಾಡ್ತೀರಾ. ನೀವು 68,290 ರೂಪಾಯಿ MRP ಇದೆ. ಆದರೆ ಆಫರ್ ಪ್ರೈಸ್ ಇರುವಂಥದ್ದು 46,900 ರೂಪಾಯಿ. ಅಂದರೆ 21,390 ರೂಪಾಯಿನ ನೀವು ಸೇವ್ ಮಾಡ್ಬೋದು. ಇದೇ ರೇಟಿಂದ ಇಲ್ಲಿಂದ ಬೇರೊಂದು ಐಟಮ್ ಅನ್ನ ಪರ್ಚೇಸ್ ಮಾಡ್ಬೋದು. ಅಷ್ಟೊಂದು ಆಫರ್ ಅನ್ನ ಕೊಡ್ತಾ ಇದ್ದಾರೆ, ಅಷ್ಟೊಂದು ಸೇವಿಂಗ್ಸ್ ಅನ್ನ ನೀವು ಮಾಡ್ಬೋದಾಗಿದೆ. ಪೆಡೆಸ್ಟಲ್ ಫ್ಯಾನ್ ಕೂಡ ನಿಮಗೆ ಇಲ್ಲಿ ಆಫರ್ ಪ್ರೈಸ್ ನಲ್ಲಿ ಸಿಗ್ತಾ ಇದೆ. ರೆಮಿ, ಬಜಾಜ್, ಪೋಲಾರ್ ಹೀಗೆ ಬ್ರ್ಯಾಂಡೆಡ್ ಆಗಿರುವಂಥ ಕಂಪನಿಯ ಫ್ಯಾನ್ಗಳಿದೆ. ನನಗೆ ಇದರಲ್ಲಿ ಬಜಾಜ್ ಕಂಪನಿಯ ಫ್ಯಾನ್ನ ರೇಟ್ ತೋರಿಸ್ತೀನಿ. 6,200 ರೂಪಾಯಿ ಇದೆ. ಇದು ನಿಮಗೆ ಆಫರ್ ಪ್ರೈಸ್ನಲ್ಲಿ 3,850 ರೂಪಾಯಿಗೆ ಸಿಗ್ತಾ ಇದೆ. ನೀವು ಟೋಟಲ್ ಆಗಿ ಈ ಒಂದು ಫ್ಯಾನ್ನಲ್ಲಿ 2,350 ರೂಪಾಯಿ ಸೇವ್ ಮಾಡ್ಬೋದಾಗಿದೆ. ಹಾಗೆಯೇ ಪೋಲಾರ್ ಕಂಪನಿಯ ಫ್ಯಾನ್ ನೋಡ್ತಾ ಇದ್ದೀರಿ. 5,050 ರೂಪಾಯಿ ಇದೆ. ಇದು ನಿಮಗೆ ಆಫರ್ ಪ್ರೈಸ್ನಲ್ಲಿ 3,990 ರೂಪಾಯಿಗೆ ಸಿಗ್ತಾ ಇದೆ. ಟೋಟಲ್ ಆಗಿ ನೀವು 1,060 ರೂಪಾಯಿಯನ್ನು ಸೇವ್ ಮಾಡ್ಬೋದು. ಮುಂದೆ ನೀವು ಬರ್ತಾ ಇದ್ದೀರಿ ಅಂತ ಹೇಳಿದರೆ ಟಿವಿಯನ್ನು ನೋಡ್ಬೋದು. ಟಿವಿಯಲ್ಲಿ ಕೂಡ ಸ್ಪೆಷಲ್ ಅಂದರೆ ಸ್ಪೆಷಲ್ ಆಗಿರೋಂಥ ಆಫರ್ ಇದೆ. ಮನೆ ಅಂತ ಹೇಳಿದ ಮೇಲೆ ಒಂದು ಟಿವಿ ಇರಲೇಬೇಕಲ್ವಾ. ಪ್ರತಿಯೊಂದು ಎಂಟರ್ಟೈನ್ಮೆಂಟ್ಗೆ ಕೂಡ ಟಿವಿ ಬೇಕೇ ಬೇಕಾಗುತ್ತೆ. ಇಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಕಂಪನಿಯ ಟಿವಿಗಳು ಸಿಗ್ತಾ ಇದೆ. ಇದು ಕೂಡ ಎಷ್ಟು ಆಫರ್ ರೇಟ್ನಲ್ಲಿ ಸಿಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಟಿವಿ ಪರ್ಚೇಸ್ ಮಾಡೋದಕ್ಕೆ ಬೇರೆಲ್ಲೂ ಹೋಗಬೇಕಾಗಿಲ್ಲ, ಶೇಟ್ ಎಲೆಕ್ಟ್ರಾನಿಕ್ಸ್ಗೆ ಡೈರೆಕ್ಟ್ ಆಗಿ ಬರಬೇಕು. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ನೀವು ಪ್ರತಿಯೊಂದು ಟಿವಿ ಮೇಲೆ ಕೂಡ ಬಿಗ್ಗೆಸ್ಟ್ ಆಗಿರುವಂಥ ಉಳಿತಾಯವನ್ನು ಮಾಡ್ಬೋದಾಗಿದೆ. ನಾನು ಇಲ್ಲಿರುವಂತಹ ಟಿವಿಯ ರೇಟನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ VZY ಇದು ಬ್ರ್ಯಾಂಡೆಡ್ ಆಗಿರುವಂತಹ ಟಿವಿ. ಇದರ ರೇಟ್ ನೋಡಿ, ನೀವು MRP 56,990 ಇದೆ. ಬಟ್ ನಿಮಗೆ ಇದು ಸಿಗ್ತಾ ಇದೆ ಈಗ ಆಫರ್ನಲ್ಲಿ 29,990 ರೂಪಾಯಿ. ಅಂದರೆ ನೀವು 27,000 ರೂಪಾಯಿಯನ್ನು ಸೇವ್ ಮಾಡ್ತೀರಾ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 27,000 ರೂಪಾಯಿಯನ್ನು ಸೇವ್ ಮಾಡ್ತಾ ಇದ್ದೀರಾ ನೀವು. ಅದರ ಜೊತೆಗೇನೆ ಮುಂದೆ ಬಂದ್ರಿ ಅಂತ ಹೇಳಿದರೆ ಪ್ರತಿಯೊಂದು ಟಿವಿ ಕೂಡ ಹಾಗೇನೆ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಸೇವಿಂಗ್ಸನ್ನು ನಿಮಗೆ ಕೊಡ್ತಾ ಇದೆ. ಇಲ್ಲಿ ನೋಡಿ, ನೀವು ಆನ್ಸ್ಟಾರ್ಡ್ ಕಂಪನಿಯ ಟಿವಿ ಇದು. ಇದರಲ್ಲಿ ನಿಮಗೆ ನೋಡಿ MRP ರೇಟ್ 33,990 ಇದೆ. ಬಟ್ ನೀವು ಪೇ ಮಾಡಬೇಕಾಗಿರುವಂಥದ್ದು 24,900 ರೂಪಾಯಿ. ಅಂದರೆ ನೀವು 9,090 ರೂಪಾಯಿಯನ್ನು ಸೇವ್ ಮಾಡ್ತೀರಾ. ಹಾಗೆಯೇ ಅಕಿವಾ ಕಂಪನಿಯ ಟಿವಿಯನ್ನು ನೋಡ್ತಾ ಇದ್ರಿ. ನೋಡಿ, ಇಲ್ಲಿ 32 ಇಂಚಸ್ನ ಟಿವಿ ಇದು. 28,990 ರೂಪಾಯಿ MRP ಇದೆ. ಆಫರ್ ಪ್ರೈಸ್ನಲ್ಲಿ ನಿಮಗೆ 14,999 ರೂಪಾಯಿಗೆ ಸಿಗ್ತಾ ಇದೆ. ಅಂದರೆ
13,991 ರೂಪಾಯಿಯನ್ನ ಸೇವ್ ಮಾಡ್ತೀರಾ. 13,991 ರೂಪಾಯಿ ಇದೇ ರೇಟ್ನಿಂದ ಇಲ್ಲಿಂದ ಬೇರೊಂದು ಐಟಮ್ ಅನ್ನ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟೊಂದು ಆಫರ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಇನ್ನೊಂದಿಷ್ಟು ಟಿವಿಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಜೆಬ್ರಾನಿಕ್ ಕಂಪನಿಯ ಟಿವಿಯನ್ನು ನೋಡ್ತಾ ಇದ್ದೀರಿ. ಇದು ಕೂಡ 32 ಇಂಚಸ್ನ ಟಿವಿ. ಇದರಲ್ಲಿ ನಿಮಗೆ 8,009 ರೂಪಾಯಿಯನ್ನ ಸೇವ್ ಮಾಡಬಹುದು. 22,990 ರೂಪಾಯಿ MRP ಇದೆ. 14,990 ರೂಪಾಯಿಗೆ ಸಿಗ್ತಾ ಇದೆ. ಬಟ್ ಇದರಲ್ಲಿ ನೀವು 8,000 ರೂಪಾಯಿಯನ್ನ ಸೇವ್ ಮಾಡ್ಬೋದು. ಟಿವಿಯಲ್ಲಂತೂ ಬಿಗ್ಗೆಸ್ಟ್ ಆಗಿರುವಂಥ ಸೇವಿಂಗನ್ನು ನೀವು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನೀವು ಬೇರೆಲ್ಲೂ ಕೂಡ ಟಿವಿಯನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಕು ಅನ್ನೋಂಥ ಯೋಚನೆಯನ್ನೇ ಮಾಡೋದು ಬೇಡ. ಡೈರೆಕ್ಟಾಗಿ ಇಲ್ಲಿಗೆ ಬರಬೇಕು. ಎಲ್ಲ ಟಿವಿಗಳ ಜೊತೆಗೇನೆ ಇನ್ನೊಂದು ಸ್ಪೆಷಲ್ ಆಗಿರುವಂಥ ಟಿವಿ ಇದೆ. ಇದೊಂದು ರೀತಿಯಾಗಿ ನಿಮಗೆ ಮೌಸ್ ರೀತಿಯಲ್ಲಿ ಕೂಡ ವರ್ಕ್ ಆಗುವಂಥ ಟಿವಿ. ಅದು ಹೇಗಿದೆ ಅಂತ ತೋರಿಸ್ತೀನಿ, ರೇಟ್ ವೈಸ್ ಕೂಡ ಹೇಳ್ತೀನಿ. ವಿಲೆಟ್ ಕಂಪನಿಯ ಟಿವಿಯನ್ನು ನೋಡ್ತಾ ಇದ್ದೀರಿ. ಇದು ನಿಮಗೆ 43 ಇಂಚಸ್ನ ಟಿವಿ. ಇದರಲ್ಲಿ ನಿಮಗೆ MRP ನೋಡ್ಬೋದು ನೀವು 47,990 ಇದೆ. ನಿಮಗೆ ಇದು ಆಫರ್ ಪ್ರೈಸ್ನಲ್ಲಿ 27,300 ರೂಪಾಯಿಗೆ ಸಿಗ್ತಾ ಇದೆ. ಅಂದರೆ ನೀವು 20,690 ರೂಪಾಯಿಯನ್ನು ಸೇವ್ ಮಾಡ್ತಾ ಇದ್ದೀರಿ. ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದೆ ಅಲ್ವಾ, ಟಿವಿಗೆ ಇಲ್ಲಿ ಸ್ಪೆಷಲ್ ಆಗಿರುವಂಥ ಆಫರನ್ನು ಹಾಕಿದ್ದಾರೆ ಅನ್ನುವಂಥದ್ದು. 20,000ವರೆಗಿನ ಸೇವಿಂಗ್ಸ್ ಅಂತ ಹೇಳಿದರೆ ಎಲ್ಲಿ ಕೊಡ್ತಾರೆ ಅಲ್ವಾ. ಇಂಡಿಪೆಂಡೆನ್ಸ್ ಡೇಗೆ ಸ್ಪೆಷಲ್ ಆಗಿರುವಂಥ ಆಫರನ್ನು ಶೇಟ್ ಎಲೆಕ್ಟ್ರಾನಿಕ್ಸ್ ಹಾಕಿದ್ದಾರೆ ಅಂತ ಹೇಳಿದರೆ ಇಲ್ಲಿಗೆ ವಿಸಿಟ್ ಮಾಡಲೇಬೇಕು. ಟಿವಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡೋದರಿಗೆ ಇದೇ ಬೆಸ್ಟ್ ಆಗಿರುವಂತಹ ಟೈಮ್. ಅದರ ಜೊತೆಗೇನೆ ಈ ಟಿವಿಯಲ್ಲಿ ನೀವು ರಿಮೋಟಲ್ಲಿ ನಿಮಗೆ ಮೌಸ್ ರೀತಿಯಾಗಿ ಕೂಡ ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಇದು ರಿಮೋಟಲ್ಲಿ ನಿಮಗೆ ಮೌಸ್ ರೀತಿಯಲ್ಲಿ ಕೂಡ ವರ್ಕ್ ಮಾಡೋದಕ್ಕೆ ಆಗುತ್ತೆ. ನೋಡಿ SR ಅದಕ್ಕೂ ಮೌಸ್ ರೀತಿಯಲ್ಲೇ ವರ್ಕ್ ಆಗುವಂತಹ ಟಿವಿ ಇದು. ಹಾಗಾಗಿ ಯಾವುದೇ ರೀತಿಯಾದಂಥ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಇವಾಗ ರೈಟ್ ಪ್ಲೇಸ್ ಅಂತ ಹೇಳಿದರೆ ಅದು ಶೇಟ್ ಎಲೆಕ್ಟ್ರಾನಿಕ್ಸ್. ಮಳೆಗಾಲ ಆರಂಭ ಆಯಿತು ಅಂತ ಹೇಳಿದರೆ ಬಿಸಿ ನೀರು ಸ್ನಾನಕ್ಕೆ ಬೇಕೇ ಬೇಕಲ್ವಾ. ವಾಟರ್ ಹೀಟರ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಇದು ಕೂಡ ಸ್ಪೆಷಲ್ ಆಗಿರುವಂಥ ಆಫರ್ನಲ್ಲಿ ಸಿಗ್ತಾ ಇದೆ. ಯಾವೆಲ್ಲ ಬ್ರ್ಯಾಂಡ್ನ ವಾಟರ್ ಹೀಟರ್ ಇದೆ ಅಂತ ನೋಡೋದು ಅಂತ ಹೇಳಿದರೆ ಇಲ್ಲಿ ನಿಮಗೆ ಪೋಲಾರ್ ಇದೆ, ಜಾನ್ಸನ್ ಇದೆ, ಉಷಾ ಇದೆ, ಮಾರ್ಕ್ ಇದೆ, ಹೈಯರ್ ಇದೆ, ಹಾಗೆಯೇ ರೆಕಾರ್ಡ್ ಈ ಒಂದು ಬ್ರ್ಯಾಂಡೆಡ್ ಆಗಿರುವಂತಹ ವಾಟರ್ ಹೀಟರ್ಗಳು ಕೂಡ ನಿಮಗೆ ಇಲ್ಲಿ ಪರ್ಚೇಸ್ ಮಾಡಬಹುದು ಸ್ಪೆಷಲ್ ಆಗಿರುವಂಥ ಆಫರ್ನಲ್ಲಿ. ಹಾಗೆಯೇ ನಿಮಗೆ ಇಲ್ಲಿ ಸೋಫಾ ಕೂಡ ಸಿಗ್ತಾ ಇದೆ. ಸ್ಟೈಲಿಶ್ ಲುಕ್ನಲ್ಲಿರುವಂತಹ ಸೋಫಾ ಸಿಗ್ತಾ ಇದೆ. ಇದು ನಿಮಗೆ ರೇಟ್ ಆರಂಭ ಆಗ್ತಾ ಇರುವಂಥದ್ದು 8,990 ರೂಪಾಯಿಯಿಂದ. ಪ್ರೀತಿಯ ಗ್ರಾಹಕರಿಗಾಗಿ ಪ್ರತಿಯೊಂದು ಐಟಮ್ಗಳ ಮೇಲೆ ಕೂಡ ಸ್ಪೆಷಲ್ ಆಗಿರುವಂಥ ಆಫರನ್ನು ಹಾಕಿರುವಂಥ ಶೇಟ್ ಎಲೆಕ್ಟ್ರಾನಿಕ್ಸ್ನ ಮಾಲಕರಾಗಿರುವಂಥ ರೂಪೇಶ್ ಶೆಟ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಪ್ರತಿಯೊಬ್ಬ ಗ್ರಾಹಕರು ಕೂಡ ಈ ಬಾರಿ ಇಂಡಿಪೆಂಡೆನ್ಸ್ ಡೇ ಟೈಮ್ನಲ್ಲಿ ಶೇಟ್ ಎಲೆಕ್ಟ್ರಾನಿಕ್ಸ್ಗೆ ವಿಸಿಟ್ ಮಾಡೇ ಮಾಡ್ತಾರೆ ಸರ್. ನಾವು ನೋಡ್ತಾ ಬಂದ್ವಿ ಪ್ರತಿಯೊಂದು ಐಟಮ್ಗಳ ಮೇಲೆ ಕೂಡ ಸ್ಪೆಷಲ್ ಆಫರನ್ನು ಹಾಕಿದ್ದೀರಾ. ಅದರಲ್ಲೂ ಕೂಡ ಬಿಗ್ಗೆಸ್ಟ್ ಸೇವಿಂಗ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಇವಾಗ ಆಫರ್ ಬಗ್ಗೆ ನಮಗೆ ಸ್ವಲ್ಪ ಡೀಟೇಲ್ಸ್ ಕೊಡಬೇಕು ಸರ್. ನಾವು ಒಂದಿಷ್ಟು ಐಟಮ್ಗಳನ್ನ ತೋರಿಸಿದ್ವಿ, ಅದನ್ನ ಬಿಟ್ಟು ಯಾವೆಲ್ಲ ಐಟಮ್ಗಳಿಗೆ ಆಫರ್ಗಳನ್ನ ಹಾಕಿದ್ದೀರಾ ಅಂತ ಕಂಟಿನ್ಯೂ ಹೇಳೋದು. ನಮ್ಮ ಹತ್ರ 32 ಇಂಚ್ ಟಿವಿ 9,900ಕ್ಕೆ ನಿಮಗೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಫ್ರಿಡ್ಜಸ್ ಅಷ್ಟೇ 12,990ಗೆ ಸ್ಟಾರ್ಟ್ ಆಗ್ತದೆ. ವೈಫೈ ಕ್ಯಾಮರಾಸ್ ಎಲ್ಲ ಇದೆ 2,500 ಇದೆ. ಮತ್ತೆ ಗ್ರೈಂಡರ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಕುಕ್ಕರ್ ಫ್ರೀ ಬರ್ತದೆ. ವಾಷಿಂಗ್ ಮಿಷನ್ 10,990ಗೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಒಂದು ಕುಕ್ಕರ್ ತಗೊಂಡ್ರೆ ಇನ್ನೊಂದು ಕುಕ್ಕರ್ ಅದ್ರ ಜೊತೆಗೆ ಫ್ರೀ ಸಿಗುತ್ತೆ. ಮತ್ತೆ ವಾಟರ್ ಹೀಟರ್ ಅಲ್ಲೆಲ್ಲ ನಿಮ್ಗೆ 35% ಆಫ್ ಇದೆ. ಮತ್ತೆ 1.5 ಟನ್ AC ನಾವು ನಿಮ್ಗೆ 1 ಟನ್ ಪ್ರೈಸಿಂಗ್ ನಲ್ಲಿ ಕೊಡ್ತಾ ಇದ್ದೇವೆ. ಜಸ್ಟ್ 29,900ಗೆ 1.5 ಟನ್ AC ಕೊಡ್ತಾ ಇದ್ದೇವೆ. ಮತ್ತೆ ನಿಮ್ಗೆ 2 ಮೆಗಾ ಪಿಕ್ಸೆಲ್ ಇದ್ದು 4 ಕ್ಯಾಮರಾ, DVR, 500 GB ಹಾರ್ಡ್ ಡಿಸ್ಕ್, ಪವರ್ ಸಪ್ಲೈ, ಮತ್ತೆ SMPS ಮತ್ತೆ ಅದರ ಕನೆಕ್ಟರ್ಸ್ ಒಟ್ಟಿಗೆ ಸೇರಿ ಅದು ಸಹ ನಿಮ್ಗೆ 11,990ಗೆ ನಾವು ಕೊಡ್ತಾ ಇದ್ದೇವೆ. ಮತ್ತೆ ಮಿಕ್ಸರ್ ಅಲ್ಲಿ ನೀವು ಎಕ್ಸ್ಚೇಂಜ್ ಮಾಡಿದ್ರೆ ಎಲ್ಲ ಬ್ರ್ಯಾಂಡ್ ಅಲ್ಲಿ ಇಲ್ಲ, ಕೆಲವು ಕಂಪನಿಯಲ್ಲಿ ನಿಮ್ಗೆ ಅಪ್ ಟು 50% ತನಕ ಸಹ ಆಫ್ ಇದೆ. ಸೋಲಾರ್ ಕ್ಯಾಮರಾ ನಿಮ್ಗೆ ಒಳ್ಳೆ ರೇಟ್ ಅಲ್ಲಿ ಉಂಟು. 8,390ಗೆ ನಾವು ಡುವೆಲ್ ಲೆನ್ಸ್ ಸೋಲಾರ್ ಕ್ಯಾಮರಾ ಕೊಡ್ತಾ ಇದ್ದೇವೆ. ಮತ್ತೆ ಐರನ್ ಬಾಕ್ಸ್ ಅಲ್ಲಿ ಸಹ ಅಷ್ಟೇ 40% ಡಿಸ್ಕೌಂಟ್ ಇದೆ. ಮತ್ತೆ ಇನ್ವರ್ಟರ್ಸ್ ಅಷ್ಟೇ 17,990ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೋಫಾ ನಿಮ್ಗೆ 8,990ಕ್ಕೆ. ಮತ್ತೆ ನಿಮ್ಗೆ ಸ್ಟೀಲ್ ಅಲ್ಮೆರಸ್ ಅಷ್ಟೇ 9,500ಗೆ ಸ್ಟಾರ್ಟ್ ಆಗ್ತದೆ. ಅದರ ಜೊತೆಗೆ ನಾವು ಎಲ್ಲ ಪರ್ಚೇಸಿಗೆ ಬ್ಲೂಟೂತ್ ಸ್ಪೀಕರ್ ಒಂದು ಫ್ರೀ ಕೊಡ್ತಾ ಇದ್ದೇವೆ. ಅಥವಾ ನಿಮ್ಗೆ 1,500 ರೂಪೀಸ್ ಇದ್ದು ತವಾ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ನಿಮ್ಗೆ ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಮತ್ತೆ ಪ್ರತಿ 2,000 ಪರ್ಚೇಸಿಗೆ ಒಂದು ಕೂಪನ್ ಇದೆ. ಈಗ ನೆಕ್ಸ್ಟ್ ಮಂತ್ ಡ್ರಾಸ್ ಇದೆ, ಅದ್ರಲ್ಲಿ 10 ಪ್ರೈಸಸ್ ಇದೆ, ಬಂಪರ್ ಪ್ರೈಸ್ ಹಾಗೆ ಸ್ಕೂಟರ್ಸ್ ಇದೆ. ಅದೇ ತರ ನಮ್ಗೆ ಈಗ ಕ್ಯಾಶ್ ಬ್ಯಾಕ್ಸ್ ನಾವು ಕೊಡ್ತಾ ಇದ್ದೇವೆ ಈ ಸರ್ತಿ ಆಫರ್. ಸೊ ಇದೊಂದು ಒಳ್ಳೆ ಆಫರ್ ನಾವು ಇಟ್ಟಿದ್ದೇವೆ.
ಮತ್ತೆ ನಮ್ಗೆ ಕಸ್ಟಮರ್ಸ್ ಇದ್ರ ಹಿಂದೆ ಸಹ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇವತ್ತಿಗೆ ನಾವು ಹೀಗಿರ್ಬೇಕಾದ್ರೆ ನಮ್ಮ ಗ್ರಾಹಕರೇ ನಮ್ಗೆ ಕಾರಣ. ಸೊ ನೀವು ಸಹ ಬನ್ನಿ ಸರ್, ನಾವು ನಿಮ್ಗೆ ಒಳ್ಳೆ ಆಫರ್ ಕೊಡ್ತಾ ಇದ್ದೇವೆ, ನಮ್ಗೆ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳಿ. ಓಕೆ ಸರ್, ಇಂಡಿಪೆಂಡೆನ್ಸ್ ಡೇ ಆಫರ್ ಎಲ್ಲಿಯ ತನಕ ಇದೆ, ಎಷ್ಟು ಡೇಟ್ ತನಕ ಇದೆ? ಅದು ಈಗ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ನಾಳೆಯಿಂದ ಸ್ಟಾರ್ಟ್ ಆಗಿ ಅಪ್ ಟು 23rd ತನಕ ಇಟ್ಕೊಳ್ಳುವ ಅಂತ ಹೇಳಿದ್ದಾರೆ. ಒಂದು 10 days ಆಫರ್ ಇರ್ತದೆ. ಬನ್ನಿ ಅಂತೇಳಿ ಎಲ್ಲ ಗ್ರಾಹಕರಿಗೆ ಕೇಳ್ಕೊಳ್ತೇವೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪುತ್ತೂರಿನ ಶೇಟ್ ಎಲೆಕ್ಟ್ರಾನಿಕ್ಸ್ ನಲ್ಲಿರುವಂತಹ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಫರ್ ಹೇಗಿದೆ ಅನ್ನೋದನ್ನ ನೋಡಿದ್ರಲ್ಲ. ಪ್ರತಿಯೊಂದು ಗೃಹೋಪಯೋಗಿ ವಸ್ತುಗಳು ಹಾಗೇನೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ ಸ್ಪೆಷಲ್ ಆಗಿರುವಂಥ ಆಫರನ್ನು ಹಾಕಿದ್ದಾರೆ. ನೀವು ಇಲ್ಲಿಗೆ ವಿಸಿಟ್ ಮಾಡಿ ಇಲ್ಲಿಂದ ಐಟಮನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಬಿಗ್ಗೆಸ್ಟ್ ಸೇವಿಂಗನ್ನು ಕೂಡ ಮಾಡ್ಬೋದಾಗಿದೆ. ಅದೇ ಉಳಿತಾಯದ ಹಣದಿಂದ ಇನ್ನೊಂದಿಷ್ಟು ಐಟಮ್ಗಳನ್ನು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಹಾಗಾಗಿ ಯಾವುದೇ ಐಟಮನ್ನು ಮನೆಗೆ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಮಿಸ್ ಮಾಡದೆ ಬೇರೆಲ್ಲೂ ಹೋಗಬೇಡಿ, ಶೇಟ್ ಎಲೆಕ್ಟ್ರಾನಿಕ್ಸ್ಗೆ ವಿಸಿಟ್ ಮಾಡಿ. ಯಾಕೆಂತ ಕೇಳಿದ್ರೆ ಇಷ್ಟೊಂದು ದೊಡ್ಡ ಆಫರನ್ನು ಬೇರೆ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡಿ ಇಲ್ಲಿರುವಂಥ ಐಟಮನ್ನು ಪರ್ಚೇಸ್ ಮಾಡಿ. ಪ್ರತಿಯೊಂದು ಕೂಡ ಪಕ್ಕಾ ಕ್ವಾಲಿಟಿ ಆಗಿರುವಂತಹ ಐಟಮ್ಗಳೇ ಇಲ್ಲಿ ಇರುವಂಥದ್ದು. ಈ ಒಂದು ಆಫರ್ ನಿಮಗೆ 10 ದಿನಗಳ ಕಾಲ ನಡೆಯುತ್ತೆ. ಅಂದರೆ ಆಗಸ್ಟ್ 12ನೇ ತಾರೀಕಿನಿಂದ ಈ ಆಫರ್ ಆರಂಭ ಆಗ್ತಾ ಇರುವಂಥದ್ದು. ಆಗಸ್ಟ್ 23ನೇ ತಾರೀಕಿನವರೆಗೆ ಈ ಆಫರ್ ನಡೆಯುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.